ಮತ್ತು ಭೀಮ ಇವರಿಗೆ ಬುದ್ಧಿ ಕಲಿಸಬೇಕೆಂದು ಮಾತನಾಡಿಕೊಳ್ಳುತ್ತಾರೆ. ಇಬ್ಬರು ಹೆಂಡತಿಯರಿಗೆ ಹೇಳುತ್ತಾರೆ, ನಾವು ಅವತ್ತಿನಿಂದ ಕಷ್ಟಪಟ್ಟು ದುಡಿದು ಕೊಟ್ಟಿರುವ ಹಣವನ್ನು ನೀವಿಬ್ಬರು ಹೀಗೆ ಅನಾವಶ್ಯಕವಾಗಿ ಖರ್ಚು ಮಾಡಿರುವುದರಿಂದ ನೀವು ನಮಗೆ ಹಣವನ್ನು ದುಡಿದು ಹಿಂತಿರುಗಿಸಬೇಕು. ನಿಮಗೆ 45 ದಿನಗಳ ಕಾಲಾವಕಾಶ ಕೊಡುತ್ತೇವೆ ಅಂತ ಹೇಳುತ್ತಾರೆ. ಉಮಾ ಸುಮಾ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಅದೇನೆಂದರೆ, ಇಬ್ಬರು ರಾಮ ಭೀಮ ಬೆಳೆದಿರುವ ಕಡಲೆಕಾಯನ್ನು ತೆಗೆದುಕೊಂಡು ಉಮಾ ಸ್ವಲ್ಪ ಕಡಲೆಕಾಯನ್ನು ಉಯ್ದುಕೊಳ್ಳುತ್ತಾಳೆ ಮತ್ತು ಸುಮಾ ಸ್ವಲ್ಪ ಕಡಲೆಕಾಯನ್ನು ಬೇಯಿಸಿಕೊಂಡು ಮಾರುಕಟ್ಟೆಯಲ್ಲಿ ಮಾರುತ್ತಾರೆ. ಅದರಿಂದ ಇವರಿಗೆ ಒಳ್ಳೆ ಲಾಭ ಸಿಗುತ್ತದೆ. ಹೀಗೆ 45 ದಿನಗಳ ಕಾಲ ಹಣ ಸಂಪಾದಿಸುತ್ತಾರೆ. ಹಣವನ್ನು ರಾಮ ಭೀಮನಿಗೆ ಕೊಟ್ಟು, ನಾವಿಬ್ಬರು ಇನ್ಮುಂದೆ ಇದೇ ರೀತಿ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತೇವೆ, ಅನಾವಶ್ಯಕವಾಗಿ ಹಣ ಖರ್ಚು ಮಾಡುವುದಿಲ್ಲ ಅಂತ ಹೇಳುತ್ತಾರೆ. ಹೀಗೆ 4 ಜನ ಸಂತೋಷ